ಭಗವಾನ್ ಶ್ರೀಕೃಷ್ಣ ಸ್ವಾಮಿ. ಹೆದರದಿಯೇನು? ಭಯ ಆಯಿತು ನನಗೆ. ಅಧೀರನಾಗಬೇಡ. ಒಂದು ಕ್ಷಣ ಈ ಆಚಾರ್ಯರನ್ನು ನಾನು ಮಾತಾಡಿಸುತ್ತೇನೆ. ಭೀಷ್ಮಾಚಾರ್ಯರೇ, ಭಗವನ್ ಬತ್ತಳಿಕೆಯಿಂದ ಎದ್ದು ಶಿಂಜಿನಿಯನ್ನು ಒದ್ದು ಪುಂಖಾನುಪುಂಖವಾಗಿ ಸಾಗುವ ನಿಮ್ಮ ಬಾಣಗಳಂತೆ ನಿಮ್ಮ ಬಾಯಿಂದ ಬಂದಂತಹ ಮಾತುಗಳನ್ನು ಕೇಳಿ ನನ್ನ ಸಿಟ್ಟೆಲ್ಲ ಮಾಯವಾಗಿ ಹೋಯಿತು. ಮುಖದಲ್ಲಿ ನಗು ತಾನಾಗಿ ಮಿನುಗಿತು. ಈ ಚಕ್ರದ ಅಗತ್ಯ ಏನಪ್ಪ? ನಿಮ್ಮನ್ನು ಕೊಲ್ಲುವುದಕ್ಕೆ ಚಕ್ರ ಖಂಡಿತ ಬೇಡ, ನನಗೆ ಸಂಕಲ್ಪ ಸಾಕು. ಆದರೂ ಈ ಸಂದರ್ಭದಲ್ಲಿ ಚಕ್ರವನ್ನು ಧರಿಸಿದ್ದೇನೆ ಯಾಕೆ? ನಾನು ಭಕ್ತಾಭೀಷ್ಟ ಫಲಪ್ರದಾಯಕನಲ್ಲವೇ? ನನ್ನ ಭಕ್ತರನ್ನು ಅನುಗ್ರಹಿಸಬೇಕಾದ್ದು ನನ್ನ ಕರ್ತವ್ಯ. ಭಕ್ತನ ಮಾತನ್ನೂ ನಾನು ಸತ್ಯವಾಗಿಸಬೇಡವೇ? ಯಾಕೆಂದ್ರೆ ಸತ್ಯಕ್ಕಿಂತ ಶ್ರೇಷ್ಠ ಧರ್ಮ ಯಾವುದು? ಕಾಯೇನ ವಾಚ ಮನಸ ತ್ರಿಕರಣಪೂರ್ವಕವಾಗಿದ್ದಾಗ ನನಗದು ತುಂಬ ಸಂತೋಷವಾಗುತ್ತದೆ. ನೀವು ನನ್ನ ಸೇವೆ ಮಾಡಿದ್ದು ನನಗೆ ಗೊತ್ತಿಲ್ಲವೇ ಸ್ವಾಮಿ? ಯುದ್ಧಾರಂಭ ಕಾಲದಲ್ಲಿ ಒಂದು ಮಾತನ್ನು ನೀವು ಆಡಿದ್ದೀರಲ್ಲ, ದಿನವೊಂದಕ್ಕೆ 10,000 ಮಕುಟವರ್ಧನರ ಶಿರಗಳನ್ನು ಕತ್ತರಿಸುತ್ತೇನೆ, ಚಕ್ರವನ್ನು ಧರಿಸುವುದಿಲ್ಲ ಎಂದು ಹೇಳಿದ ಕೃಷ್ಣನ ಕೈಯಲ್ಲಿ ಚಕ್ರ ಹಿಡಿಸುತ್ತೇನೆ. ಇದು ನನ್ನ ಭಕ್ತ ಭೀಷ್ಮಾಚಾರ್ಯರ ಮಾತಲ್ಲವೇ? ಆ ಮಾತನ್ನು ಉಳಿಸಬೇಕಾದ್ದು ದೇವನಾಗಿ ನನ್ನ ಕರ್ತವ್ಯವಲ್ಲವೇ? ಇಷ್ಟಕ್ಕಾಗಿ ನಾನು ಚಕ್ರವನ್ನು ಹಿಡಿದಿದ್ದೇನೆ ಹೊರತು ಆಚಾರ್ಯರನ್ನು ಕೊಲ್ಲುವುದಕ್ಕಾಗಿ ಅಲ್ಲ. ಕಾಯುವ ದೇವ ಯಾವತ್ತೂ ಕೊಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ಪ್ರಹ್ಲಾದನ ಮಾತನ್ನು ಉಳಿಸುವುದಕ್ಕಾಗಿ ವಜ್ರಸ್ತಂಭವನ್ನೇ ಸೀಳಿ ನರಹರೆಯಾಗಿದ್ದಾರೆ. ಭೀಷ್ಮನ ಮಾತನ್ನು ಉಳಿಸುವುದಕ್ಕೆ ಸ್ವಾಮಿ, ನಿನಗೆ ಭಕ್ತರ ಮೇಲೆ ಅದೆಂತಹ ಸಂಜೆಯಾಗುತ್ತಾ ಬಂತು. ಇವತ್ತು ಒಳ್ಳೆಯ ರೀತಿಯಿಂದ ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದೀರಿ. ಭೀಷ್ಮನ ಸೇನಾಧಿಪತ್ಯದಲ್ಲಿ ರಾತ್ರಿ ಯುದ್ಧ. ಈ ಪ್ರಾಯದಲ್ಲಿ ನೀವು ಇಷ್ಟು ಮಾಡಿದ್ದು ಧಾರಾಳ ಸಾಕು. ನಿಮಗೆ ಯಾರು ಯಾವ ಪ್ರಶಸ್ತಿ ಕೊಡ್ತಾರೋ ಗೊತ್ತಿಲ್ಲ. ನಾನು ಪದ್ಮನೇತ್ರ, ಪದ್ಮವದನ, ಪದ್ಮನಾಭ ಅಂತೆಲ್ಲ ಹೆಸರುಂಟು. ಆದ್ದರಿಂದ ಈ ಪದ್ಮಭೂಷಣ ಪ್ರಶಸ್ತಿಯನ್ನು ಇಲ್ಲೇ ಕೊಟ್ಟಿದ್ದೇನೆ. ನಾಳೆ ಸಿಗ್ತದ ಇಲ್ಲೋ ಗೊತ್ತಿಲ್ಲ. ನಾನು ಪ್ರಶಸ್ತಿಗಾಗಿ ಇಷ್ಟು ಮಾತಾಡಿದ್ದಲ್ಲ. ಆದ್ರೆ ಕೊಡದಿದ್ರೆ ಪ್ರಶಸ್ತಿಯ ಮರ್ಯಾದೆ ಹೋಗ್ತದೆ ಅಲ್ವಾ? ಅರ್ಜುನಿಗೆ ಧೈರ್ಯವನ್ನು ಹೇಳಿದೆಯಲ್ಲ, ನಾಳೆ ಸೂರ್ಯೋದಯಕ್ಕೆ ಮತ್ತೆ ಕಾಣೋಣ. ಹಾಗೆ ಕೇವಲ ಗಗನ ಕುಸುಮವಾಗಿಯೇ ಉಳಿಯುತ್ತದಲ್ಲ ಎನ್ನುವಂತಹ ಭೀತಿ ನನ್ನೊಳಗೆ ಆವರಿಸಿದೆಯಲ್ಲ. ಅಜ್ಜಯ್ಯ ಆಡಿದ ಮಾತಿನ ಹಾಗೆ ದಿನವೊಂದಕ್ಕೆ 100,000 ಮಕುಟಮರ್ಧನರ ಶಿರವನ್ನು ಉರುಳಿಸುತ್ತಾ ಮುಂದುವರಿಯುತ್ತಾ ಇದ್ದಾನಲ್ಲ. ಇವರ ಯುದ್ಧೋದ್ಯಮದ ಮುಂದೆ, ಇವರ ಅಧಟಿನ ಮುಂದೆ ಎದೆಯಡ್ಡು ನಿಂತು ಜಯವಧುವನ್ನು ಸುಲಭವಾಗಿ ಒಲಿಸಿಕೊಳ್ಳುವಂತಹ ಸಾಮರ್ಥ್ಯ 3ರಲ್ಲಿ ಯಾರಿಗೂ ಇಲ್ಲ, ಯಾರಿಗೂ ಇಲ್ಲ. ಇವರ ಈ ಯುದ್ಧ ಪಾರಮ್ಯ ಇದೇ ರೀತಿಯಾಗಿ ಮುಂದುವರಿಯಿತು ಎಂದಾದರೆ ನಮ್ಮ ಪಾಳಯದಲ್ಲಿ ಅವರನ್ನು ಎದುರಿಸಿ ಜಯವನ್ನು ಗಳಿಸಿ ತರುವಂತಹ ಸಾಮರ್ಥ್ಯ ಯಾರಿಗೂ ಇಲ್ಲ ಎನ್ನುವುದೇ ಸುಸ್ಪಷ್ಟ. ಹಾಗಾದರೆ ಇದಕ್ಕೆ ಸರಿಯಾದಂತಹ ಪರಿಹಾರವನ್ನು ಕಂಡು ಹುಡುಕುವಂತಹ ಬಗೆಯಾದರೂ ಹೇಗೆ? ಹೌದು, ಇದುವರೆಗೂ ಕಾಣದ ಕೈಯನ್ನೆತ್ತು ಕೊರೆದವ ಶ್ರೀಕೃಷ್ಣ ಪರಮಾತ್ಮ. ಅವನನ್ನೇ ನಮಿಸ್ತೇನಂತೆ, ಅವನನ್ನೇ ಸ್ತುತಿಸ್ತೇನಂತೆ. ಭಗವಂತ ಭಗವಂತ
ಹೆಸರು. ಹೌದು. ಸ್ಥಿತಪ್ರಜ್ಞತೆಗೆ ಪರ್ಯಾಯ ಪದವದು. ಆರೆಂದರೆ ಹಿಗ್ಗಬಾರದು, ಮೂರೆಂದರೆ ಕುಗ್ಗಬಾರದು. ಈ ಪ್ರವೃತ್ತಿ ನಿನ್ನದು. ಆದರೆ ಇವತ್ತು ಮ್ಲಾನ ಮುಖನಾಗಿ ಸುಮ್ಮನೆ ಕುಳಿತು ಬಿಟ್ಟೆಯಲ್ಲೋ. ಅಂತಹ ದುಃಖ ನಿನಗೆ ಯಾಕೆ ಬಂತು? ಯುದ್ಧ ನಡೆಯುತ್ತಾ ಇದೆ. ಸಂತೋಷದಿಂದ, ಸಂಭ್ರಮದಿಂದ ಅಥವಾ ಉಲ್ಲಾಸದಿಂದ ಯುದ್ಧಕ್ಕೆ ಹೋಗಬೇಕಾದಂತಹ ನೀನು ಈ ರೀತಿ ಬಿಡದಿಯಲ್ಲಿ ಮೌನವಾಗಿ ಅತ್ತರೆ ಹೇಗಯ್ಯ? ಅಳು ನಿಲ್ಲಿಸುವಂತಹ ತಾಯಿಯ ಸಮಕ್ಷದಲ್ಲಿ ಅಳದೆ ಮತ್ತೇನು ಮಾಡುವುದಕ್ಕೆ ಸಾಧ್ಯ ಸ್ವಾಮಿ? ನಿಂತ ನಿಲುವಿನಲ್ಲಿಯೇ ಜಗದ ಸಮಸ್ತ ವಿಚಾರವನ್ನು ತಿಳಿಯಬಲ್ಲ ಜಗಚ್ಚಕ್ಷು ಅಲ್ವೇ ನೀನು? ನನ್ನ ಅಂತರಂಗದ ವೇದನೆ ದುಗುಡ ನಿನಗೆ ಅರ್ಥವಾಗದೇ ಹೋಯಿತೆ. ಆಚಾರ್ಯ ಭೀಷ್ಮರ ಪರಾಕ್ರಮದ ಮುಂದೆ ನಾವು ಈ ಸಮಯದಲ್ಲಿ ಧೈರ್ಯವನ್ನು ಕಳೆದುಕೊಂಡಿದ್ದೇವೆ. ಮುಂದೇನು ಗತಿ, ಮುಂದೇನು ಗತಿ ಪ್ರಭು? ಆಡಿದಂತೆ ಮಾಡುತ್ತಿದ್ದಾರೆ ಆಚಾರ್ಯರು ಅಲ್ವೇ? ದಿನ ಒಂದಕ್ಕೆ 10,000 ಮಂದಿಗಳ ಶಿರಸ್ಸು ಉರುಳುತ್ತಾ ಇದೆ. ಇದೇ ರೀತಿ ಮುಂದುವರಿದರೆ ಹೇಗೆ? ಭೀಷ್ಮಾಚಾರ್ಯರ ಯೋಗ್ಯತೆ ಗೊತ್ತಲ್ಲ. ಅವರು ಮನಸ್ಸು ಮಾಡಿ ಯುದ್ಧ ಮಾಡಿದರೆ ಅವರನ್ನು ಎದುರಿಸಬಲ್ಲಂತಹ ಯೋಧರು 14 ಲೋಕಗಳಲ್ಲೂ ಪ್ರಸ್ತುತ ಇಲ್ಲ. ಆಚಾರ್ಯರಿಗೆ ಆಚಾರ್ಯರೇ ಸಾಟಿ. ಹಾಗಿದ್ದರೆ ಈ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು? ಶಕ್ತಿಯಿಂದ ಯುಕ್ತಿ ಮೇಲು. ಕೇಳಿದ್ದೀಯಾ ನೀನು? ಹಿಂದೊಬ್ಬ ಭೌತ ವಿಜ್ಞಾನಿ ಹೇಳಿದ್ದಾನಂತೆ, ನಿಲ್ಲುವುದಕ್ಕೆ ಒಂದು ಜಾಗ, ಹಿಡಿಯುವುದಕ್ಕೆ ಒಂದು ಸನ್ನೆಕೋಲು ಕೊಟ್ಟರೆ ನಾನು ಭೂಮಿಯನ್ನೇ ಎತ್ತಿ ಬಿಡಬಲ್ಲೆ ಅಂತ. ಹಾಗೆ ಈ ಸಂದರ್ಭದಲ್ಲಿ ನೀನು ಯುಕ್ತಿಯೊಂದನ್ನು ಪ್ರಯೋಗಿಸಬೇಕಾಗಿದೆ. ಅದು ಏನು ಎತ್ತ ಅಂತ ಎಲ್ಲ ಮತ್ತೆ ಹೇಳ್ತೇನೆ. ನನ್ನ ಜೊತೆ ಈಗ ನೀನು ಬರಬೇಕು. ಎಲ್ಲಿಗೆ? ಆಚಾರ್ಯರ ಬಿಡದಿಗೆ ಹೋಗೋಣ. ಮಾತ್ರ ಅಲ್ಲ, ಪಾಂಡವರ ಮುರವಿರಾಮನ ಶಿಖರಾಗ್ರಿಗೆ ಶಿರವದಾಚನು ನಿಗಗೆ ಭೀಮನ ಚರಣದಲ್ಲಿ ಪಾಂಡವರು ಕೆಳಗಿರುತ್ತಿರದೆ ನುಡಿದ